ಭಾರತೀಯ ಕ್ರಿಕೆಟ್ ಆಟಗಾರ ಮುಂಬೈ ತಂಡದಲ್ಲಿ ಮತ್ತು ಐಪಿಎಲ್ನಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಆಟಗಾರನಾಗಿ ಗುರುತಿಸಿಕೊಂಡಿದ್ದ ಕಾಪುವಿನ ಪಾಂಗಾಳ ಮೂಲದ ತನುಷ್ ಕೋಟ್ಯಾನ್ ಕಾಪು ಮಾರಿಯಮ್ಮನ ದರ್ಶನವನ್ನ ಪಡೆದರು. ದೇವಳದ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ವತಿಯಿಂದ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮನಲ್ಲಿ ಪ್ರಾರ್ಥಿಸಿ ಅಮ್ಮನ ಅನುಗ್ರಹ ಪ್ರಸಾದವನ್ನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ನಾನು ಬಾಲ್ಯದಿಂದಲೂ ಇಲ್ಲಿಗೆ ಬರುತ್ತಿದ್ದೇನೆ. ಭಾರತೀಯ ತಂಡದಲ್ಲಿ ಸೇರ್ಪಡೆಯಾದ ನಂತರ ಮೊದಲ ಬಾರಿಗೆ ಇಲ್ಲಿಗೆ ಬರುತ್ತಿದ್ದೇನೆ. ದೇವಳದ ನವನಿರ್ಮಾಣ ಬಹಳಷ್ಟು ಸುಂದರವಾಗಿ ಮೂಡಿಬಂದಿದೆ. ದೇವಳದ ಕೆತ್ತನೆಗಳು ಮನಸೂರೆಗೊಳ್ಳುತ್ತಿವೆ. ಮುಂಬರುವ ಟೆಸ್ಟ್ ಪಂದ್ಯಾಟದಲ್ಲಿ 14 ಆಟಗಾರರಲ್ಲಿ ನಾನು ಕೂಡ ಒಬ್ಬ. ಈ ಪಂದ್ಯಾಟದಲ್ಲಿ ನನಗೂ ಕೂಡ ಅವಕಾಶ ಸಿಗಬೇಕೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸಿದ್ದೆ ಎಂದರು. ಫಸ್ಟ್ ಟೈಮ್ ಇದು ದುಂಬು ಬೈದೆ ಪಪ್ಪ ಮಮ್ಮಿ ಒಟ್ಟು ಮಸ್ತ್ ಟೈಮ್ ಬೈದೆ ಫರ್ ಅವು ಒಂದು ನ್ಯೂ ಆತನ ಹೊಸದು ಆಯ್ನ ಬೇಕಾ ಫಸ್ಟ್ ಟೈಮ್ ಬೈದಿन तो मस्त तू मीन्स पूरा टाइम एन बत्ते विश पूरा आपण तो ಒಂದು ಟೈಮ್ला मम्मी पप्पा घेतन बैदर तो तू काय इथे विश म्हणते अहो पूरा आपण का मस्त लाईक आण मस्त पुरा सर अध्यक्षागल पूरा मस्त तो जायर और तू दू बकाऊ टाइल्स पूरा बकाऊ देवेन पूरा इत वर्क पूरा मस्त लाईक आतन और तू दू ఆయన ಒಂಜಿ ಉಂಡಿತ್ತ ಐಪಿಎಲ್ ಪುದರ್ ಪೋತುಡು ಇತ್ತನ ಎತ್ತದ್ದು ಇಂಡಿಯಾ ಟೀಮ್ ಬೋರ್ಡ್ ಗೊಬ್ಬುದೆ ಅಂಡ 11 ಪ್ಲೇನ್ 11 ಆಯಿ ಗೊಬ್ಬುದಿಜೆ ಇತ್ತ ದೇವೇಡ್ ಅವ್ಯಕ್ಕೆ ಎನ್ನುಕೆ ಆಯಿ ಇಂಡಿಯಾ ಟೀಮ್ ಗೊಬ್ಬಾಡ 11 ಮೆಂಬರ್ಡ್ ಗೊಬ್ಬುದು ದೇವೇದ ಸೇವೆಗೆ ಮನ್ಪಡು ಅವೇ ಒಂಜಿ ದೇವಿಡ್ ಕೇನ್ನು. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಅವರು ಮಾತನಾಡಿ, ತನುಷ್ ಭಾರತ ಟೀಮಿಗೆ 14ನೆಯ ಆಟಗಾರನಾಗಿ ಆಯ್ಕೆಯಾಗಿದ್ದಾರೆ. ಅವರು 11 ಆಟಗಾರ ಆಯ್ಕೆಯಲ್ಲಿ ಆಯ್ಕೆಯಾಗಬೇಕೆಂಬ ಮಹದಾಸೆಯನ್ನ ಹೊತ್ತು ತಾಯಿ ಮಾರಿಯಮ್ಮನ ಕೃಪೆಗೆ ಮೊರೆ ಹೋಗಿದ್ದಾರೆ. ತಾಯಿಯ ಆಶೀರ್ವಾದದಿಂದ ನೆರವೇರುವುದು. ಈ ಮೊದಲು ಸೂರ್ಯಕುಮಾರ್ ಯಾದವ್ ಸನ್ನಿಧಾನದಲ್ಲಿ ಕ್ಯಾಪ್ಟನ್ ಆಗಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಿ ದೇವರ ಅನುಗ್ರಹ ಪಡೆದು ಕ್ಯಾಪ್ಟನ್ ಆಗಿದ್ದಾರೆ ಎಂದರು. ತನುಷ್ ಕೋಟ್ಯಾನ್ ಬಂದಿದ್ದಾರೆ. ಇಂಡಿಯಾ ಟೀಮಿಗೆ ಹೌದು ಸೆಲೆಕ್ಟ್ ಆಗಿದ್ದಾರೆ. ಕಾಪು ನಮ್ಮನ ದರ್ಶನಕ್ಕೆ ಬಂದಿದ್ದಾರೆ. ಈ ಮೊದಲು ನಮ್ಮ ಸೂರ್ಯಕುಮಾರ್ ಯಾದವ್ ಬಂದವನಿಗೂ ನಾವೆಲ್ಲರೂ ಒಟ್ಟಾಗಿ ಅಮ್ಮನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದೆವು, ಅವನು ಮುಂದೆ ಕ್ಯಾಪ್ಟನ್ ಆಗಬೇಕು ಅಂತ. ಆ್ಯಕ್ಚುಲಿ ನಮಗೆ ಅವ ಯಾವುದರಲ್ಲಿ ಕ್ಯಾಪ್ಟನ್ ಆಗಬೇಕೇನೂ ಗೊತ್ತಿಲ್ಲ, ಅಂತೂ ಹುಡುಗರು ಮುಂದೆ ಬರಬೇಕೆಂಬ ದೃಷ್ಟಿಯಲ್ಲಿ ಹೇಳಿದೆವು. ಅವನು ಅಮ್ಮನ ಅನುಗ್ರಹದಿಂದ ಮುಂದೆ ಕ್ಯಾಪ್ಟನ್ ಆಗಿದ್ದ T20ಯಲ್ಲಿ. ಇವತ್ತು ತನುಷ್ ಕೋಟ್ಯಾನ್ ಕೂಡ ಅಮ್ಮನ ಸನ್ನಿಧಿಯಿಂದ ಅವರು ಮೊದಲೇ ಅವರ ತಂದೆ ಎಲ್ಲ ಭಕ್ತರು. ಕಾಪು ನಮ್ಮ ಅವನಿಗೆ ತುಂಬ ಅನುಗ್ರಹಿಸಿ ಅವ ಮುಂದಿನ ದಿನಗಳಲ್ಲಿ ದೊಡ್ಡ ಕ್ರಿಕೆಟ್ನಲ್ಲಿ ಒಂದು ಗುರುತಿಸುವ ಒಂದು ಆಟಗಾರನಾಗಿ ಕಾಪು ನಮ್ಮನ ಸನ್ನಿಧಿಗೆ ಬರಬೇಕು ಅಂತ ನಾನು ಪ್ರಾರ್ಥಿಸ್ತಾ ಇದ್ದೆ. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಮಾಧವ್ ಆರ್ ಪಾಲನ್, ರವೀಂದ್ರ ಮಲ್ಲಾರ್, ಕಾಪು ಪುರಸಭಾ ವ್ಯಾಪ್ತಿಯ ವಾರ್ಡ್ ಸಮಿತಿಯ ಪ್ರಧಾನ ಸಂಚಾಲಕ ಶ್ರೀಕರ ಶೆಟ್ಟಿ ಕಲ್ಯಾ, ಪ್ರಬಂಧಕ ಗೋವರ್ಧನ್ ಸೇರಿಗಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.